ಉಚ್ಚಿಲಬಡ ಗ್ರಾಮದ ಮುಖ್ಯಪೇಟೆಯ ಹೃದಯ ಭಾಗದಲ್ಲಿ ರೆಸ್ಟೋರೆಂಟ್ ಒಂದರಿಂದ ತ್ಯಾಜ್ಯ ನೀರು ಹರಿದು ಪರಿಸರವಿಡೀ ದುರ್ವಾಸನೆ ಬೀರ್ತಾ ಇದೆ. ಪೊಲ್ಯ ಮುಖ್ಯ ರಸ್ತೆಯಲ್ಲಿ ಕಳೆದ 10 ತಿಂಗಳಿಂದಲೂ ತ್ಯಾಜ್ಯ ನೀರು ಹರಿತಾ ಇದೆ. ಈ ಬಗ್ಗೆ ಸ್ಥಳೀಯಾಡಳಿತದ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ನೋಡಿ. ಪೊಲ್ಯದ ಮುಖ್ಯ ರಸ್ತೆಯಲ್ಲಿ ಕಳೆದ ಸುಮಾರು 10 ತಿಂಗಳಿನಿಂದ ತ್ಯಾಜ್ಯ ನೀರು ಹರಿತಾ ಇದೆ. ಉಚ್ಚಿಲಪೇಟೆಯ ಮಧ್ಯಭಾಗದಲ್ಲಿನ ಕಟ್ಟಡದಲ್ಲಿ ಕಾರ್ಯಾಚರಿಸ್ತಾ ಇರುವ ಬಾರ್ ಅಂಡ್ ರೆಸ್ಟೋರೆಂಟ್ನ ಡ್ರೈನೇಜ್ ನೀರು ನೇರವಾಗಿ ಮಳೆ ನೀರು ಹರಿದು ಹೋಗುವ ಚರಂಡಿಯಲ್ಲಿ ಹರಿತಾ ಇದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಸಂಕೀರ್ಣ ಸಹಿತ ಸುತ್ತಲೂ ವಾಸದ ಮನೆಗಳಿದ್ದು, ಈ ದುರ್ನಾಥದಿಂದ ಮನೆ ಮಂದಿ ವಾಂತಿ ಮಾಡಿಕೊಳ್ತಾ ಇದ್ದು ವಾಸ ಮಾಡಲು ಅಸಾಧ್ಯ ಎಂಬಂತಾಗಿದೆ. ಅದಲ್ಲದೆ ತ್ಯಾಜ್ಯ ನೀರು ರಸ್ತೆಯಲ್ಲಿ ಹರಿತಾ ಇರೋದ್ರಿಂದ ವಾಹನಗಳು ಸಂಚರಿಸುವ ವೇಳೆ ಈ ದುರ್ನಾಥ ತ್ಯಾಜ್ಯ ನೀರು ಪಾದಚಾರಿಗಳ ಮೇಲೆ ಎರಚಿ ನಿತ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ನಿವಾಸಿ ವೇದವ್ಯಾಸ ಬಂಗೇರ ಅವರು, ಈ ಸಮಸ್ಯೆ ಬಗ್ಗೆ ಬಾರ್ ಮಾಲೀಕರ ಗಮನಕ್ಕೆ ನಾವು ತಂದಾಗ ಅವರು ಉಡಾಫೆ ಉತ್ತರ ನೀಡುತ್ತಾರೆ. ಗ್ರಾಮ ಪಂಚಾಯತ್ನ ಗಮನಕ್ಕೆ ತರಲಾಗಿದೆಯಾದರೂ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸ್ವಚ್ಛತೆಯ ಬಗ್ಗೆ ಜಿಲ್ಲಾಡಳಿತ ಪಾಠ ಮಾಡುತ್ತಿದೆಯಾದರೂ ಈ ಮಾರಕ ರೋಗಗಳ ತಾಣವಾಗಿರುವ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಮುಂದಿನ ದಿನದಲ್ಲಾದರೂ ಈ ಬಗ್ಗೆ ತೀವ್ರ ನಿಗಾ ವಹಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಈ ಭಾಗದ ಜನರನ್ನ ಮಾರಕ ರೋಗ ಭೀತಿಯಿಂದ ಮುಕ್ತಗೊಳಿಸಬೇಕಾಗಿದೆ ಅಂತ ಆಗ್ರಹಿಸಿದರು. ಇಲ್ಲಿ ದೊಡ್ಡ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಇದೆ, ಅಲ್ಲಿಂದ ಬರುವಂಥ ಹೋಟೆಲ್ ಇದೆ, ಅಲ್ಲಿಂದ ಬರುವಂಥ ತ್ಯಾಜ್ಯ ನೀರು ಮತ್ತು ಡ್ರೈನೇಜ್ ನೀರೆಲ್ಲ ಇಲ್ಲಿ ಚರಂಡಿ ಮುಖಾಂತರ ಹೋಗುವ ಬದಲಿಗೆ ರಸ್ತೆಯಲ್ಲೇ ಹೋಗಿ ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ನಾವು ಅವರಿಗೆ ಕೆಲವು ಸಲ ಹೋಗಿ ಮನೆಯವರಿಗೆ ತಿಳಿಸಿದ್ದೇವೆ, ಆದರೂ ಕೂಡ ಅವರು ಅದನ್ನು ಸರಿ ಮಾಡಿಕೊಂಡು ಹೋಗಲಿಲ್ಲ. ಅವರಿಗೆ ಮುಖತಃ ಹೋಗಿ 2 ಸಲ ಹೋಗಿ ಹೇಳಿದರೂ ಕೂಡ ಅವರು ಏನು ಒಂದು ಉಡಾಫೆ ರೀತಿಯಿಂದ ವರ್ತಿಸ್ತಿದ್ದಾರೆ. ಪಂಚಾಯತ್ ಮೆಂಬರ್ನವರಿಗೆ ಕೂಡ ಈ ಮಾಹಿತಿಯನ್ನು ತಿಳಿಸಿದ್ದೇವೆ. ಅವರು ಕೂಡ ಪಂಚಾಯತಲ್ಲಿ ಹೋಗಿ ಈ ಬಗ್ಗೆ ವಿಷಯವನ್ನು ತಿಳಿಸಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಉಂಟು, ವಾಸನೆ ಬರ್ತದೆ. ಅಲ್ಲದೆ ಮಲೇರಿಯಾ, ಈಗ ಇದು ಕೊರೋನಾದಂಥ ಇಂಥ ಒಂದು ಕಾಯಿಲೆಗಳೆಲ್ಲ ಇರುವಾಗ ಈ ರೀತಿಯ ಒಂದು ವ್ಯವಸ್ಥೆ ಇದ್ದರೆ ಸಾರ್ವಜನಿಕರ ಆರೋಗ್ಯಕ್ಕೆ ಇದರಿಂದ ತುಂಬ ತೊಂದರೆ ಆಗ್ತದೆ. ಇದನ್ನು ಕೂಡಲೇ ಸರಿ ಮಾಡಿ ಕೊಡಬೇಕಾಗಿ ನಾವು ವಿನಂತಿಸುವುದು. ಒಟ್ಟಿನಲ್ಲಿ ಉಚ್ಚಿಲಬಡ ಗ್ರಾಮದ ಮುಖ್ಯಪೇಟೆಯ ಹೃದಯ ಭಾಗದಲ್ಲಿ ತ್ಯಾಜ್ಯ ನೀರು ಹರಿದು ದುರ್ವಾಸನೆ ಬೀರ್ತಾ ಇದೆ. ಶೀಘ್ರದಲ್ಲಿ ಈ ಸಮಸ್ಯೆಗೆ ಸ್ಥಳೀಯಾಡಳಿತ ಮುಕ್ತಿ ನೀಡಲಿ ಎಂಬುದೇ ವಿ4 ನ್ಯೂಸ್ನ ಆಶಯ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.